ತುಳುನಾಡಿನ ದೈವಾರಾಧನೆಗೆ ಸಂಬಂಧಪಟ್ಟಂತೆ ದೈವಾರಾಧಕರಿಂದ ದೈವನರ್ತನ ಸೇವೆಯನ್ನು ನೀಡ್ತಾ ಇರುವ ಅವರಿಂದಲೇ ಅಪಚಾರಗಳಾಗ್ತಾ ಇದೆ. ಸೊ ಕಣ್ಣಾರೆ ಕಂಡು ಕೂಡ ಇದನ್ನು ಸುಮ್ಮನಿರುವಂಥದ್ದು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದರ ವಿರುದ್ಧವಾಗಿ ಆರೋಪವನ್ನು ಮಾಡ್ತಾ ಇದ್ದೇನೆ. ಇದು ಸರಿಯಾಗಬೇಕು ಅನ್ನುವಂತಹ ಆಗ್ರಹ ಅವರದ್ದು. ನೇರವಾಗಿ ಅವರೇ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ಈಗಾಗಲೇ ಈ ವಿಚಾರ ಕಳೆದ 2 ದಿವಸಗಳಿಂದ ಚರ್ಚೆ ಆಗ್ತಾ ಇದೆ. ಆದರೆ ಇಷ್ಟು ದಿವಸಗಳ ನಂತರ, ಅಂದರೆ ತಾವೇ ಹೇಳೋ ಪ್ರಕಾರ ಫೆಬ್ರವರಿ 1ನೇ ತಾರೀಕಿಗೆ ಈ ಘಟನೆ ನಡೆದಿರುವಂಥದ್ದು ಅಂತ ತಾವು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈಗ 1.5 ತಿಂಗಳಾಗ್ತಾ ಬಂತು. ಇಷ್ಟು ಸಮಯಗಳ ನಂತರ ಈ ಸುದ್ದಿ ಚರ್ಚೆಗೆ ಬರೋದಕ್ಕೆ ಕಾರಣ ಏನು? ಇಲ್ಲಿ ತನಕ ಯಾಕೆ ಯಾರು ಈ ಕುರಿತಾಗಿ ಮಾತಾಡಿಲ್ಲ ಅಂತ? ಮೊದಲನೇದಾಗಿ ನನಗೆ ಗೊತ್ತಾದಾಗ ಒಂದು 3 ದಿವಸ ಆಗಿತ್ತು. ನಾನು ಅದನ್ನು ಕಮಿಟಿಯವರಿಗೆ ಹೇಳಿದೆ. ಅವರು ಹೇಳಿದ್ರು ನಮ್ಗೆ ಇದರ ವಿಷಯ ಏನು ಗೊತ್ತಿಲ್ಲ ಅಂತ. ಆಮೇಲೆ ನೇರವಾಗಿ ನಾನು ಅದಕ್ಕೆ ಸಂಬಂಧಪಟ್ಟವರು, ಈಗ ಆ ಒಂದು ನಮ್ಮ ದೈವನರ್ತನ ಸಮುದಾಯ ಇರಬಹುದು, ನಲಿಕೆ ಸಮುದಾಯದವರು ಇರ್ಬೋದು, ಮತ್ತೆ ಹಲವಾರು ನಾವೀಗ ನೇಮ ಕಟ್ಲಿಕ್ಕೆ ಹೋಗುವಂತ ಗುತ್ತುಬರಿಕೆಯವರು ಇರೋದು, ಅವ್ರಿಗೆಲ್ಲ ತಿಳಿಸಿದ್ದೇನೆ ನಾನು. ಇದರ ಬಗ್ಗೆ ಹೋರಾಟ ಮಾಡುವವರ ಹತ್ರ ಸಹ ನಾನು ಹೇಳಿದ್ದೇನೆ. ಸೊ ಅವರೆಲ್ಲ ಅದನ್ನು ಹೌದು ವಿಚಿತ್ರವಾಯ್ತು ಎಲ್ಲರಿಗೆ, ಹೌದಾ ಅಂತ ಕೇಳಿದ್ರು, ಇದು ಕರೆಕ್ಟ್ ವಿಷಯ ಅಂತ ಹೌದು ಅಂತ ಹೇಳಿದೆ ನಾನು. ಸೊ ಅದಕ್ಕೆ ಬೇಕಾದಂತ ಮಾಹಿತಿಯನ್ನು ನಾ ಕೊಟ್ಟೆ. ಅದಕ್ಕೆ ಅವರು ಮೊದಲಿಗೆ ಹೇಳಿದ್ದು ಇದನ್ನು ಏನ್ ಮಾಡುದು, ಇದು ಸರಿಯಲ್ಲ ಮಾಡಿದ್ದು ಅಂತ ಹೇಳಿ. ಸೊ ಸರ್, ನಿಮಗೆ ತಿಳಿಸಿದೆ ನಾನು ಏನ್ ಮಾಡ್ಬೇಕಂತ ನೀವು ಹೇಳ್ಬೇಕು ಅಂತ ಹೇಳಿ. ನಿಮ್ಮ ಗಮನಕ್ಕೆ ನಾನು ತಂದಿದ್ದೇನೆ, ನನಗೆ ಗಮನಕ್ಕೆ ಬಂದ ಕೂಡ ನಿಮಗೆ ತಿಳಿಸಿದ್ದೇನೆ ಅಂತ ಹೇಳಿದೆ ನಾನು. ಆದ್ರೆ ಅದ ನಂತರ ಚಿಪ್ಪಾರು ಗಣೇಶನ ಆ ಪರ್ಟಿಕ್ಯುಲರ್ ಅಜಲ್ ಏನಿದೆ ಅದು ಹೋಗಿದೆ. ಆ ಪರ್ಟಿಕ್ಯುಲರ್ ಅಜಲ್ ಹೋದ ಸಿಟ್ಟಿನಲ್ಲಿ ಅವರ ಮನೆಯಲ್ಲಿ ಒಂದು ರಾತ್ರಿ ಸರಿ ನನಗೆ ಬೈದಿದ್ದಾನೆ. ಸಾಮಾನ್ಯವಾಗಿ ಅದು ಮಾಮೂಲಿಯಾಗಿರುವಂತ ವಿಷಯ. ಅವರ ಮನೆಯಲ್ಲಿ ರಾತ್ರಿ ಅವನಿಗೆ ನೇಮೋತ್ಸವ ಇಲ್ಲದಿದ್ದರೆ ಅವರ ಮನೆಯಲ್ಲಿ ರಾತ್ರಿ ಕುಡಿದು ಮಾತಾಡೋದು ಅದು ಸಹಜ ಅಂತ ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ಆ ದಿವಸ ಮಾತ್ರ ನನಗೆ ಸಿಕ್ಕಾಪಟ್ಟೆ ಅಂತ ಹೇಳಿದ್ರೆ ಅದು ಕೇಳಿದವರಿಗೆ ಬೇಜಾರಾಗಿದೆ, ಆ ತರ ಬೈದಿದ್ದಾರೆ. ಅಂದ್ರೆ ತಾವು ಮನೆಗೆ ಹೋಗಿದ್ರ ಅಥವಾ? ಇಲ್ಲ, ಅಲ್ಲಿ ಇದ್ದ ನಮ್ಮ ಸಂಬಂಧಿಕರಿದ್ರು. ಮತ್ತೆ ಅದೇ ದಿವಸ ರಾತ್ರಿ ಒಂದು ಮನೆ ಇತ್ತು, ಅಲ್ಲಿ ಪ್ರೋಗ್ರಾಮ್ ಆಗಿತ್ತು. ಅಲ್ಲಿ ಹತ್ತಿರದ ಸಂಬಂಧಿಕರು ನೇಮಕ್ಕೆ ಹೋದವರು ಇದ್ರು. ಅದು ನನಗೆ ಮರುದಿವಸ ಅವರಿಗೆ ಹೇಳಿದ್ರು. ನನಗೆ ತುಂಬಾ ಬೇಸರ ಆಯ್ತು. ಆದ್ರೆ ನಾನು ಏನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂತ ಹೇಳಿದ್ರೆ ಬೈಯುವುದವರ ಯಾವಾಗಲೂ ಅದು ಸಹಜ ಸ್ವಭಾವ ಅಂತ ಹೇಳಿ ನಾವು ಬಿಟ್ಟಿದ್ದು. ಅದ ನಂತರ ಅದಾಗಿ ಅದು ಸ್ಟಾಪ್ ಆಗ್ಲಿಲ್ಲ, ಕಂಟಿನ್ಯೂ ಆಗ್ತಾ ಹೋಯ್ತು ಬೈಯುವಂತದ್ದು. ಅದನ್ನ ನನಗೆ ತಡೆಯದೆ ನಾನು ಒಂದು ದಿವಸ ಫೋನ್ ಮಾಡಿ ಕೇಳಿದೆ, ಯಾಕೆ ನೀವು ನನಗೆ ಇಷ್ಟು ಬೈತಾ ಇದ್ದೀರಾ ಅಂತ ಹೇಳಿ. ಅದೆಲ್ಲ ನಿನಗೆ ಬೇಡ, ನನಗೆ ನಿನ್ನ ಹತ್ರ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿದ್ದು. ಮತ್ತೆ ನಾನು ನಾಳೆಯ ಸೂರಜ್ನಿಗೆ ಫೋನ್ ಮಾಡಿದೆ. ಬೈದಿರುವಂತವರು ಮತ್ತು ತಾವು ಕರೆ ಮಾಡಿರುವಂತ ವ್ಯಕ್ತಿ ಹೆಸರು ಮೇಡಮ್? ಅಂದ್ರೆ ನಿಮ್ಗೆ ಯಾರು ಬೈದಿರುವಂತದ್ದು? ನೀವೀಗ ಹೇಳಿದ್ರು ಚಿಪ್ಪಾರು ಗಣೇಶ್ ಅವರು ಅವರ ಅಜಲನ್ನು ನಾನು ತಪ್ಪಿಸಿದ್ದೇನೆ ಅಂತ ಹೇಳಿ ನನಗೆ ಬೈದದ್ದು. ಅಂದ್ರೆ ಅವಳು ಯಾರು ನನ್ನ ಅಜಲನ್ನು ತಪ್ಪಿಸ್ಲಿಕ್ಕೆ ಅಂತ, ತಾಕತ್ತಿದ್ರೆ ನನ್ನನ್ನು ನಿಲ್ಲಿಸ್ಲಿ ಅಂತ ಹೇಳಿ. ನನಗೆ ಅದಕ್ಕೆ ಸಂಬಂಧವೇ ಇಲ್ಲ. ಅವರ ಅಜಲು ತಪ್ಪಿದ್ರು ನನಗೆ ಅದು ಯಾವ್ದು ವಿಷಯವೇ ಗೊತ್ತಿಲ್ಲ. ಅದಕ್ಕೆ ನನಗೆ ಸಂಬಂಧವಿಲ್ಲ. ಅದು ತುಂಬಾ ದಿವಸಗಳಾಗಿದೆ. ಆದ್ರೆ ಇವರದ್ದು ಮನೆಯಲ್ಲಿ ಬೈಗಳು ನಿಲ್ಲುವುದಿಲ್ಲ. ಅದು ಎಷ್ಟು ಜನರ ಮುಂದೆ ಅಂತ ಹೇಳಿದ್ರೆ, ನನಗೆ ಪರಿಚಯದವರು ಸಹ ನನಗೆ ಫೋನ್ ಮಾಡಿ ಹೇಳುದು, ನಿನಗೆ ಎಂತೆಂತ ಭಾಷೆಯಲ್ಲಿ ಬೈತಾ ಇದ್ದಾರೆ ಅವ್ರು, ಯಾಕೆ ಬೈತಾ ಇದ್ದೇನೆ ಅಂತ. ನಾನು ಮತ್ತೆ ಕೊನೆಗೆ ನಾನೇ ಕೇಳಿದೆ ಒಂದು ದಿವಸ, ಅಲ್ಲ ನೀವು ನನಗೆ ಯಾಕೆ ಬೈತಾ ಇದ್ರಿ ದಿನಾಲು, ಅಲ್ಲ ನಮ್ಮ ನೇಮವನ್ನು ತಪ್ಪಿಸಿದ್ರಿ ನೀವು ಅಂತ ಹೇಳಿ. ನನಗೆ ಅಳಿಯನಿಗೆ ನಾನು ಫೋನ್ ಮಾಡಿದೆ, ಅಲ್ಲ ನಾನು ನೇಮ ತಪ್ಪಿಸಿದ್ರೆ ನಿಮಗೆ ಯಾರು ಹೇಳಿದ್ದು, ಅಲ್ಲ ನಮಗೆ ಗೊತ್ತು, ಯಾತಕ್ಕೋಸ್ಕರ ನೀವು ಈಗ ನನಗೆ ದೂರ ಆಗ್ತಾ ಇದ್ದೀರಿ ಅಂತ ಕೇಳಿದಕ್ಕೆ, ಅಲ್ಲ ನಿಮಗೆ ಏನು ಅದು ಅರ್ಹತೆ ಉಂಟು ಅದನ್ನು ನಿಲ್ಲಿಸುವಂತದ್ದು, ನಿಮಗೆ ನಮ್ಮ ನೇಮದ ವಿಷಯ ನಿಮಗೆ ಯಾಕೆ. ನಾನು ಹೇಳಿದೆ, ಹಾಗಾದ್ರೆ ನೀವು ಒಂದು ಕ್ರಿಶ್ಚಿಯನ್ ಹುಡುಗನನ್ನು ಕರ್ಕೊಂಡು ಹೋಗಿ ನೇಮ ಕಟ್ಟಿಸೋದು ಸರಿಯಾ ಅಂತ. ಅಲ್ಲ ನಾವು ಯಾರನ್ನು ಬೇಕಾದ್ರೂ ಕಟ್ಟಿಸ್ತೇವೆ, ನಿಮಗೆ ಯಾಕೆ ಅದು, ನಾವು ಯಾರನ್ನು ಕಟ್ಟಿಸ್ತೇವೆ, ನೀವು ಹೆಂಗಸಲ್ವಾ, ನಿಮಗೆ ಅರ್ಧಲ್ ಹಾಕಿ ನೇಮ ಕಟ್ಟಲಿಕ್ಕೆ ಸಾಧ್ಯ ಉಂಟ ಅಂತ ನನಗಿಂತ ಚಿಕ್ಕ ಪ್ರಾಯದ ಹುಡುಗ ನನಗೆ ಕೇಳಿದ ಪ್ರಶ್ನೆ ಇದು. ಇದು ಸರಿಯಾ? ಅದ ನಂತರ ನಾನು ಅದಾಗಿ ಸಹ ಅದನ್ನು ಇತರದ ಗಮನಕ್ಕೆ ನಾನು ತಂದೆ. ಯಾಕಂತ ಹೇಳಿದ್ರೆ ನಮ್ಮ ಜಾತಿಯಲ್ಲಿ ಇಂಥದೆಲ್ಲ ವಿಷಯಗಳು ಬಂದಾಗ ನಾವು ಸ್ವಲ್ಪ ಹೊರಗಡೆ ಅದನ್ನು ತರಬಾರದು. ಆದಷ್ಟು ನಮ್ಮೊಳಗೆ ಅದನ್ನು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕಂತೇಳಿ ನಾನು ಸುಮ್ಮನಾದೆ. ಇದು ಅಲ್ಲಿಗೆ ನಿಲ್ಲಿಲ್ಲ, ಇದು ವಿಪರೀತವಾಗಿ ಹೋಯ್ತು. ಇದು ಇನ್ನೂ ಈ ತರ ಆದ್ರೆ ನನ್ನ ಮರ್ಯಾದೆ ಪ್ರಶ್ನೆ. ನಾವು ಸಹ ಹೊರಗಡೆ ದುಡಿಬೇಕಲ್ಲ ಸರ್. ಅದಕ್ಕೋಸ್ಕರ ನಾನು ಅದಕ್ಕೆ ಯಾರ್ಯಾರ ಗಮನಕ್ಕೆ ತರಬೇಕೋ ಅದನ್ನು ಪತ್ರ ಮುಖೇನ ದಾಖಲೆ ಮುಖೇನ ನಾನು ಗಮನಕ್ಕೆ ತಂದೆ. ಮತ್ತೆ ಕೊನೆಗಾಗಿ ಅವ್ರು ಹೇಳಿದ್ದು, ನಾನು ಇದಕ್ಕೊಂದು ಸ್ಪಷ್ಟೀಕರಣ ಕೊಡು, ಈ ತರ ಬೈದಿದೆಯಲ್ಲ ಜಸ್ಟ್ ಏನಂತ ಹೇಳು ಅಂತ ಹೇಳಿದಕ್ಕೆ, ಇಲ್ಲ ಅದು ಏನ್ ಮಾಡ್ತೀವಿ ಮಾಡ್ಕೊ ಅಂತ ಹೇಳಿ. ಮತ್ತೆ ನನಗೆ ಕಂಡದಿಷ್ಟು, ಇದು ನಾನು ಜನರಿಗೆ ತಿಳಿಸದಿದ್ದರೆ ಮುಂದಿನ ದಿವಸಗಳು ಇನ್ನಷ್ಟು ಇದು ಸಮಸ್ಯೆಗೆ ಕಾರಣ ಆಯ್ತು ಅಂತ ಗೊತ್ತಾಯ್ತು ನನಗೆ. ಯಾಕಂತ ಹೇಳಿದ್ರೆ ಅವರಿಗೆ ಅದರ ಬಗ್ಗೆ ಒಂದು ಚೂರು ಒಂದು ಪಶ್ಚಾತ್ತಾಪ ಇಲ್ಲ. ನಾವು ಮಾಡಿದ್ದು ತಪ್ಪು, ಅಥವಾ ನೋಡಿ ಒಂದು ದೈವ ಅಂತ ಹೇಳಿದ್ರೆ ನಾವೊಂದು ಮನೆಯಲ್ಲಿ ಒಂದು ನೇಮ ಕೊಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ನಾವು ಕೊಡ್ತೇವೆ. ಪ್ರತಿ ಹಂತದಲ್ಲಿ ನಾವು ಅದರ ಬಗ್ಗೆ ಎಷ್ಟು ಕಷ್ಟಪಡ್ತೇವೆ, ಎಷ್ಟು ಕಣ್ಣೀರಾಗ್ತೇವೆ. ದೈವ ನಮಗೆ ಒಂದು ಕೊನೆಗೆ ಒಂದು ಮೂಲ್ಯ ಕೊಡುವಾಗ ಅದು ಅದರ ಭಾವವೇ ಇವರಿಗಿಲ್ಲ.
ಇವರಿಗೆ ಅದು ಲೆಕ್ಕಕ್ಕೆ ಇಲ್ಲ. ಇವರಿಗೆ ಬರೀ ಅದರಿಂದ ಬರುವ ಹಣ ಸಂಪಾದನೆ ಅಷ್ಟೇ ಇವರಿಗೆ ದಾರಿ ಅಂತ ಆದ್ರೆ ಇವರು ಯಾಕೆ ದೈವ ಕಟ್ಟಬೇಕು? ಯಾಕೆ ನೇಮಕ್ಕೆ ಕಟ್ಟಬೇಕು? ಇವರು ನೇಮ ಯಾಕೆ ಕಟ್ಟಬೇಕು? ಅದಕ್ಕೆ ಅಪಚಾರ ಮಾಡುದಲ್ವಾ ಧರ್ಮ ದೈವಕ್ಕೆ? ಅದು ರಾಜನ ದೈವಕ್ಕೆ ಅಪಚಾರ ಮಾಡುದಲ್ವಾ? ಇದು ಒಂದು ವಿಷಯದಲ್ಲಿ ನಾನು ಓದುದಲ್ಲ, ಅವರದ್ದು ಹಲವಾರು ಕಂಪ್ಲೇಂಟ್ಗಳಿದೆ. ಅದೆಲ್ಲ ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ. ನಮಗೆ ಅದು ಅನಗತ್ಯ ವಿಷಯ ಅಂತ ನಾವು ಬಿಟ್ಟು ಹಾಕಿದ್ದೇವೆ ಅದನ್ನು. ಆದ್ರೆ ಮಹಿಳೆಯರಿಗೆ, ಹೆಂಗಸರಿಗೆ ಎಷ್ಟು ಅಂತ ಬೈಯುವುದೊಂದು. ಯಾಕೆ ಬೈತಾರೆ ಇವರು? ಒಂದು ಸಿರಿಮುಡಿಯೇರಿ ನೇಮ ಕಟ್ಟುವ ಒಂದು ಪಂಬದ ಹೇಗಿರ್ಬೇಕು, ಆತನ ನುಡಿ ಹೇಗಿರ್ಬೇಕು? ಓಕೆ, ಅನೇಕ ತಪ್ಪುಗಳಿವೆ. ಬಟ್ ತಾವು ಪರ್ಟಿಕ್ಯುಲರ್ ಈ ಒಂದು ವಿಚಾರಕ್ಕೋಸ್ಕರ ಅವರನ್ನ ಟಾರ್ಗೆಟ್ ಮಾಡಿರುವಂತದ್ದು, ತಮ್ಮನ್ನ ಅವರು ಬೈದಿದ್ದಾರೆ ಟಾರ್ಗೆಟ್ ಅಲ್ಲ ಇದು, ಟಾರ್ಗೆಟ್ ಅಲ್ಲ ಇದು. ಇದು ಹೇಳ್ತಿರಲ್ಲ, ತಪ್ಪಿನ ಒಂದು ಅಂತಿಮದ ಪಾಪದ ಪರಮಾವಧಿ ಅಂತ ಹೇಳ್ತಾರೆ. ಆ ಹಂತಕ್ಕೆ ಬಂದು ನಿಂತಾಗ ನಾವು ಮಾತಾಡಿದಷ್ಟೇ. ಆ ಹಂತಕ್ಕೆ ಬಂದು ನಿಂತಾಗ ನಾವು ಮಾತಾಡಿದ್ದು. ಯಾಕಂತ ಹೇಳಿದ್ರೆ ನಾಳೆ ನಮ್ಮ ಜಾತಿಯ ಮಕ್ಕಳಿದ್ದಾರೆ, ಇಲ್ಲದೆ ಇದ್ದಾಗ ಅದು ಬೇರೆ ಪ್ರಶ್ನೆ. ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ಅದು ಏನು ನಮ್ಮ ತುಳುನಾಡು ಜನರು ಅದು ನಿರ್ಧರಿಸ್ತಾರೆ. ಯಾಕಂತ ಹೇಳಿದ್ರೆ ನಾವು ಬರೀ ನರ್ತಕರಷ್ಟೇ, ನಾವು ದೈವ ಅಲ್ಲ, ನಾವು ಅದರದೊಂದು ಸಣ್ಣ ಪಾರ್ಟ್ ಅಷ್ಟೇ. ತೀರ್ಮಾನ ಮಾಡುವವರು ಭಕ್ತರಿದ್ದಾರೆ, ಬೇರೆ ಜನರಿದ್ದಾರೆ ತುಳುನಾಡಿನಲ್ಲಿ. ನಾವೇ ಫೈನಲೈಸ್ ಅಲ್ಲ ಎಲ್ಲದಕ್ಕೂ. ಆದ್ರೆ ಆ ಪ್ರಜ್ಞೆ ನಮಗಿರ್ಬೇಕಲ್ಲ. ಬಟ್ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ದೈವಾರಾಧನೆಗೆ ತುಳುನಾಡಿನಲ್ಲಿ ನಾನು ಕಳೆದ ಹಲವು ವರ್ಷಗಳಿಂದ ನೋಡ್ತಾ ಬಂದಿರೋ ಹಾಗೆ, ದೈವಾರಾಧನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾದ್ರೂ ಅಪಚಾರ ಆಯ್ತು ಅಂತಾದ್ರೆ ಅದಕ್ಕೆ ವಿರೋಧಗಳು ಅನೇಕ ಕೇಳಿ ಬರುತ್ತೆ. ಕೆಲವೊಂದು ವರ್ಗ ಅದನ್ನ ಬೆಂಬಲಿಸಿದ್ರು ಕೂಡ ಇನ್ನು ಕೆಲವೊಂದು ವರ್ಗ ಅದರ ವಿರುದ್ಧವಾಗಿ ತುಂಬಾನೇ ಶಕ್ತಿಶಾಲಿಯಾಗಿ ಹೋರಾಡುತ್ತೆ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರಾವಳಿಯಲ್ಲಿ ಎಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಸದ್ದುಗಳಾಗ್ತಾ ಇಲ್ಲ. ಕೇವಲ ರತಿ ಮೇಡಮ್ ಅವರು ಒಬ್ಬರೇ ಹೋರಾಡ್ತಾ ಇದ್ದಾರೆ. ಏನ್ ವಿಚಾರ? ಯಾಕೆ ಯಾರು ಕೂಡ ಬೆಂಬಲವನ್ನ ಸೂಚಿಸ್ತಾ ಇಲ್ಲ? ಅಥವಾ ತಮ್ಮ ಸಮುದಾಯದ ಮುಖ್ಯಸ್ಥರು ಕೂಡ ಈ ಕುರಿತಾಗಿ ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ? ಇದು ಒಂದು ಒಳ್ಳೆ ಕ್ವಶನ್ ನೀವು ಕೇಳಿದ್ದು ನನಗೆ. ಸರ್, ಎಲ್ಲರೂ ಕಳ್ಳರೇ ಇದ್ದಾಗ ಯಾರು ಮುಂದೆ ಬರ್ತಾರೆ? ಯಾರು ಮುಂದೆ ಬರ್ತಾರೆ ಹೇಳಿ? ಎಲ್ಲರೂ ಕಳ್ಳರೇ. ಅದ್ರಲ್ಲಿ ಇದ್ದವರು ಕೆಲವರು ಮಾತ್ರ ಒಳ್ಳೆ ನ್ಯಾಯಯುತವಾಗಿ ಬದುಕೋರು. ನನಗೆ ಹಿಂದೆಂದ ಹೇಳ್ತಾರೆ, ನೀನು ಮಾಡಿದ್ದು ಸರಿ, ನಮಗೆ ಎದುರು ಬಂದು ನಿನ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ನೀನೇನ್ ಮಾಡ್ಬೇಕಿದೆ ಅದ್ರ ಖಂಡಿತವಾಗಿ ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿ ನನಗೆ ಮೊನ್ನೆಯಿಂದ ಎಷ್ಟೋ ಫೋನ್ ಕಾಲ್ ಬರ್ತದೆ. ನನಗೆ ಅದು ಬೇಡ. ನಾನು ಯಾರನ್ನು ನಂಬಿ ಅಲ್ಲಿ ಹೋಗಿ ಕೂತದ್ದೇ ಅಲ್ಲ. ನಾನು ಯಾರನ್ನು ನಂಬಿ ಕೂಡ ಅಲ್ಲಿ ಹೋಗಿ ಪ್ರೆಸ್ ಅಲ್ಲಿ ಹೋಗಿ ಜನರ ಹತ್ರ ತಿಳಿಸಿದ್ದೆ ಅಲ್ಲ. ನಾನು ಜನರಿಗೆ ತಿಳಿಸಿದ್ದದು ಮಾಧ್ಯಮದ ಮುಖಾಂತರ. ನನ್ನ ಕೆಲಸ ಎಷ್ಟು, ನನ್ನ ಗಮನಕ್ಕೆ ಬಂದದನ್ನು ನಾನು ಮುಚ್ಚಿಡ್ಲಿಲ್ಲ, ನಾನು ಅದನ್ನು ಜನರಿಗೆ ತಿಳಿಸಿದ್ದೇನೆ. ಹಾಗಂತೇಳಿ ಅವನ ಪರವಾಗಿ ಎಷ್ಟು ಧ್ವನಿಗಳು ಬಂದಿವೆ, ಎಷ್ಟು ಬಂದಿವೆ ಅದನ್ನು ಹೇಳಿ. ನಾನು ಬಂದದಕ್ಕೆ ಪರವಾಗಿ ಬೇಡ ನನಗೆ, ಅವನು ಮಾಡಿದ್ದಕ್ಕೆ ಪರವಾಗಿ ಎಷ್ಟು ಬಂದಿದೆ. ಬಟ್ ಎಲ್ಲೂ ಕೂಡ ಅದರ ಪರವಾಗಿ ವಿರೋಧವಾಗಿ ಎಲ್ಲೂ ಕೂಡ ಧ್ವನಿಗಳೇ ಬರ್ತಾ ಎಲ್ಲೂ ಬಂದಿಲ್ಲ ಅಂತ ಹೇಳಿದ್ರೆ ಎಲ್ಲರಲ್ಲಿ ಅದೇ ಹೇಳಿದ್ರಲ್ಲ, ಎಲ್ಲರ ಮನೆ ದೋಸೆ ಅಂತ ಇದೆಯಲ್ಲ ಸರ್. ಸಿಂಪಲ್ ಲಾಜಿಕ್ ಆಗಿ ನಿಮಗೊಂದು ಹೇಳ್ತೇನೆ ನಾನು. ನೀವು ಅದು ಎಷ್ಟರ ಮಟ್ಟಿಗೆ ಈಗ ಪ್ರಸ್ತುತ ಅಂತ ಗೊತ್ತಿಲ್ಲ ನನಗೆ. ಮೊನ್ನೆ ಅದನ್ನ ಹೇಳಿಕೆ ನನಗೆ ಮನಸ್ಸು ಬರಲಿಲ್ಲ. ಆದ್ರೆ ಈಗ ನಿಮ್ಮ ಚಾನಲ್ ಮುಖಾಂತರ ನಾನು ಒಂದು ವಿಷಯ ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ ಸರ್. ನೀವು ಹೇಳಿದಕ್ಕೆ ಸರಿಯಾಗಿ ಉತ್ತರ ಇದು ಸರ್. ನಮ್ಮ ಮಾವನ ಕಾಲ, ನಮ್ಮ ಅಜ್ಜ ಪಿಜ್ಜನ ಕಾಲದಿಂದ ಮಾಡುವಂತ ಚಾಕಿರಿ ಇದು. ಆದ್ರೆ ನಮ್ಮ ಮಾವ ಕಾಂತ ಪಂಬದ ಇದುವರೆಗೆ ನಮ್ಮ ಜಾತಿಯಲ್ಲಿ ಅಂತಹ ಒಂದು ಪಂಬದ ಹುಟ್ಟಿಲ್ಲ, ಮುಂದೆ ಹುಡ್ತಾರಂತ ನಮಗೆ ಗೊತ್ತಿಲ್ಲ, ಪ್ರಸ್ತುತದಲ್ಲಿ ಇಲ್ಲ. ಆದ್ರೆ ಒಂದು ವಿಷಯ ಅಂತ ಹೇಳಿದ್ರೆ, ಒಂದು ಪಂಬದ ಕಟ್ಟುವಂತಹ ರಾಜನ್ ದೈವ ಅದು ಮಾಗಣೆಗೆ ಸಂಬಂಧಪಟ್ಟಂತ ವಿಷಯ. ಅಲ್ಲಿ 16 ವರ್ಗದವರು ಇದ್ದಾಗ ಅದು ಯಾಕೆ ಬಂತಂತ ಹೇಳಿದ್ರೆ, ಒಂದು ಊರನ್ನು ಒಂದು ರೀತಿಯಲ್ಲಿ ಒಗ್ಗಟ್ಟಿನಲ್ಲಿ ತಗೊಂಡೋಗ್ಲಿಕ್ಕೆ ಅದೊಂದು ಸಂಪ್ರದಾಯ ಮಾಡಿರುವಂತದ್ದು. ಯಾವಾಗ ಒಬ್ಬ ದೈವ ನರ್ತಕನಿಂದ ಅಲ್ಲಿ ಮಾಗಣೆಯಲ್ಲಿ ಒಡಕುಂಟಾಗ್ತದೋ ಅದಕ್ಕೆ ಆಗ ಅದು ಕಾರಣ ಏನಂತ ನಾವು ಹುಡುಕ್ಬೇಕಾಗ್ತದೆ. ಒಡಕು ಯಾಕೆ ಬರ್ತದೆ ಅಂತ. ಈ ಹಿಂದೆ ಯಾಕೆ ಬರ್ಲಿಲ್ಲ, ಈಗ ಯಾಕೆ ಮಾಗಣೆಗಳಲ್ಲಿ ಒಡಕು ಬರ್ತಾ ಉಂಟು, ಯಾಕೆ ಮಾಗಣಿ ಇಬ್ಬಾಗ ಆಗ್ತಾ ಉಂಟು, ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ 2 ಕಡೆ 3 ಕಡೆ ಯಾಕೆ ನೇಮೋತ್ಸವಗಳು ಆಗ್ತಾ ಉಂಟು, ಅದನ್ನು ನಾವು ಸೂಕ್ಷ್ಮವಾಗಿ ಈಗ ಗಮನಿಸ್ತಾ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಅಧಿಕಾರ ಬೇಕು. ಅಧಿಕಾರ ಯಾರಿಂದ ಬರಬೇಕು? ದೈವ ಕಟ್ಟಿದವನಿಗೆ ಕೊಡ್ಬೇಕು. ದೈವ ಕಟ್ಟಿದವನು ಯಾವಾಗ ಕೊಡ್ಬೇಕು? ಅವನು ಸರಿಯಾದ ರೀತಿಯಲ್ಲಿ ಶಿಸ್ತಲ್ಲಿದ್ದಾಗ ಕೊಡಲ್ಲ. ನಮ್ಮ ಮಾವ ಕಟ್ಟಿದಾಗ ಯಾರಿಗೂ ಕೊಡ್ತಾ ಇರ್ಲಿಲ್ಲ. ಹಾಗೆ ಈಗಿನವರು ಕೆಲವರು ಎಲ್ಲರೆಲ್ಲ ಶಿಸ್ತಿನಲ್ಲಿ ಹೆಚ್ಚಿನವರಿಗೆ ಕಟ್ತಾ ಇದ್ದಾರೆ. ಆದ್ರೆ ಅಶಿಸ್ತಿನಲ್ಲಿ ಕಟ್ಟುವವರು ಮಾತ್ರ ಈಗ ಅಗತ್ಯ ಇಲ್ಲದವರಿಗೆ ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಒಂದು ಚೇರಲ್ಲಿ ಕೂತ್ಕೊಂಡು ಬಳೆ ಇಟ್ರೆ ಮುಗಿಯಿತು, ಆಯ್ತಲ್ಲಿಗೆ ಅವರ ಕೆಲಸ ಅಷ್ಟೇ, ಬೇರೇನು ಬೇಡ. ಅದನ್ನು ಕೊಡುವುದು ಯಾರು? ಏನೂ ತಿಳಿಯದ ಒಬ್ಬ ದೈವ ನರ್ತಕ. ಅದು ಯಾರು? ರಾಜನ ದೈವ ಕಟ್ಟುವ ನಮ್ಮದೇ ಸಮುದಾಯದವರು. ಎಲ್ಲರಲ್ಲ. ಯಾರಾದ್ರೂ ಒಬ್ಬರು ನ್ಯಾಯಪರವಾಗಿ ನಿಂತ್ರೆ ಅವರ ಬಗ್ಗೆ ಎಲ್ಲ ಟ್ರೋಲ್ ಮಾಡ್ತಾರೆ, ರೀಲ್ಸ್ ಎಲ್ಲ ಇದು ಏನೇನೋ ಮಾತಾಡ್ತಾರೆ ಅವರ ಬಗ್ಗೆ. ನ್ಯಾಯಕ್ಕಾಗಿ ಯಾರಾದ್ರೂ ಮಾತಾಡಿದ್ರೆ ಅವರ ಬಗ್ಗೆ ಎಷ್ಟು ಬೇಕಾದ್ರೂ ಮಾತಾಡ್ತಾರೆ. ಆದ್ರೆ ಇಂಥದಕ್ಕೆ ಆಗುವಾಗ ಯಾರು ಮಾತಾಡಿದ್ರೆ ಯಾಕೆ? ಎಲ್ಲರಿಗೆ ಇಂಥವರೇ ಬೇಕು ಸಮಾಜದಲ್ಲಿ.
ಆದ್ರೆ ನಾವಿದನ್ನು ಸಪೋರ್ಟ್ ಮಾಡುದಿಲ್ಲ ಸರ್. ತಾವೀಗ ಹೇಳೋ ಪ್ರಕಾರ ಗಣೇಶ್ ಪಂಬದವರ ಮಗ ಅಂದ್ರೆ ಅವರಿಗೆ ಮದುವೆ ಆಗಿದೆ, ಮದುವೆ ಆಗಿ ಹುಟ್ಟಿದಂತ ಮಗ ಈ ದೈವನರ್ತನ ಸೇವೆಯನ್ನು ಮಾಡಿದ್ದಾರೆ. ಬಟ್ ತಮ್ಮ ಜಾತಿಯಲ್ಲಿ ಇರುವಂತದ್ದು ಅಳಿಯ ಕಟ್ಟು ಸಂಪ್ರದಾಯ, ಮಕ್ಕಳ ಕಟ್ಟಾಗಿದ್ರೆ ಒಪ್ಪಬಹುದಿತ್ತು. ಇದು ಅಳಿಯ ಕಟ್ಟಾಗಿರೋದ್ರಿಂದ ಇಲ್ಲಿ ಆ ಮಗನಿಗೆ ತಾಯಿಯ ಹಕ್ಕು ಬರುತ್ತೆ ಹೊರತು ತಂದೆ ಹಕ್ಕು ಬರೋದಿಲ್ಲ ಅನ್ನುವಂಥ ತಮ್ಮ ವಾದ. ಹೌದು. ಸೊ ಅದಕ್ಕೋಸ್ಕರ ಈಗ ಆತನನ್ನ ಕ್ರೈಸ್ತ ಸಮುದಾಯದ ವ್ಯಕ್ತಿ ಅಂತ ಹೇಳಿ ತಾವು ಬಿಂಬಿಸ್ತಾ ಇದ್ರ ಹೊರತಾಗಿ ನಾನು ಬಿಂಬಿಸುವುದಲ್ಲ, ಅದು ಇರುವಂತ ವಾಸ್ತವ. ನಾನು ಬಿಂಬಿಸ್ತಾ ಇಲ್ಲ. ಓಕೆ, ಜಾತಿ ಒಳಗಿರುವಂತಹ ವ್ಯವಸ್ಥೆಯನ್ನ ನಾ ಹೇಳ್ತಾ ಇದ್ದೀನಿ. ಅಳಿಯ ಕಟ್ಟು ಮತ್ತು ಮಕ್ಕಳ ಕಟ್ಟು ವಿಚಾರ. ಸಮಾಜದಲ್ಲಿ ನೋಡೋದಾದ್ರೆ ಆತನನ್ನ ಕ್ರೈಸ್ತ ವ್ಯಕ್ತಿ ಅಂತ ಹೇಳಿ ಬಿಂಬಿಸೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಕಷ್ಟ ಇದೆ ಅಲ್ಲ, ಅವನು ಉಂಟಲ್ಲ, ಅವನು ಈಗ ನಮ್ಮ ಹಿಂದೂ ಸಂಪ್ರದಾಯವನ್ನೇ ಪಾಲಿಸ್ಲಿ ಬಿಡ್ಲಿ ಅದು ನಮಗೆ ಸಂಬಂಧಪಟ್ಟದ್ದೇ ಅಲ್ಲ. ನಮ್ಮ ಹಿಂದಿನಿಂದ ಸಂಪ್ರದಾಯ ಏನು ಬಂದದಂತ ಹೇಳಿದ್ರೆ ಅದು ತಂದೆ ತಾಯಿ ಇಬ್ರು ಪಂಬದ ಸಮುದಾಯಕ್ಕೆ ಸೇರಿರ್ಬೇಕು. ಅವರಿಗೆ ದೈವನರ್ತನ ಕಟ್ಟುವಂತ ಅವಕಾಶಗಳು, ಈಗ ಎಣ್ಣೆ ಕೊಡುವಂತ ಇರ್ಬೋದು, ಬಳೆ ಇಡುವಂತ ಕಾರ್ಯಕ್ರಮ ಇರ್ಬೋದು, ಯಾರ್ಯಾರಿಗೂ ತಂದು ಕೊಟ್ರೆ. ಮತ್ತೆ ಅದ್ರಲ್ಲಿ ಇನ್ನೊಂದಂತ ಹೇಳಿದ್ರೆ ನಮಗೊಂದು ಜೀನ್ಸ್ ಅಂತ ಇದೆ, ಆ ಜೀನ್ಸ್ ಬದಲಾಗಬಾರದು. ಈಗ ಬೇರೆ ಬೇರೆ ವರ್ಗಗಳಿಗೆ ನಾವು ಬೇರೆ ಬೇರೆ ಜಾತಿಯ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಹೋಗುದಿಲ್ಲ, ಬರೀ ನಾನು ನನ್ನ ಸಮುದಾಯದ ಬಗ್ಗೆ ಮಾತ್ರ ಮಾತಾಡ್ತೇನೆ. ಹಾಗಾದ್ರೆ ಇಂಥವರೆಲ್ಲ ಬಂದು ಕಟ್ಟಿದ್ರೆ ನಾಳೆ ನಿಜವಾಗಿ ನಮ್ಮ ಜೀನ್ಸ್ ಅನ್ನು ಕಷ್ಟಪಟ್ಟು ಉಳಿಸ್ಕೊಂಡು ಬಂದಂತಹ ಹಲವಾರು ಪಂಬದ ದೈವನರ್ತಕರಿದ್ದಾರೆ, ಅವರು ಏನ್ ಮಾಡ್ಬೇಕು ನಾಳೆ? ಅಲ್ಲ, ಸಿನಿಮಾಗಳಲ್ಲಿ ನಾಟಕಗಳಲ್ಲಿ ಇದೇ ಪಂಬದ ಸಮುದಾಯದ ಕೆಲವೊಬ್ಬರು ವ್ಯಕ್ತಿಗಳು ಕಲಿಸಿಕೊಟ್ಟಂತ ಒಂದು ನರ್ತನ ಸೇವೆಯನ್ನ ಸಿನಿಮಾದಲ್ಲಿ ನಾಟಕದಲ್ಲಿ ಸ್ಪಷ್ಟವಾಗಿ ಅದೇ ರೀತಿಯಾಗಿ ಬಿಂಬಿಸ್ತಾರೆ. ಅದರಲ್ಲೇನು ತಪ್ಪು ಅನ್ನುವಂಥ ರೀತಿಯಲ್ಲಿ ಎಲ್ಲೂ ಕೂಡ ಕೆಲವೊಂದು ಚರ್ಚೆಗಳು ಬರೋದಿಲ್ಲ. ಅದಕ್ಕೆ ಪೂರಕವಾಗಿರುವಂತಹ ಬೆಂಬಲವಾಗಿರುವಂತಹ ಒಂದು ಗುಂಪುಗಳೇ ಇವೆ. ಬಟ್ ಅದು ಇದು ಒಂದು ರೀತಿಯಲ್ಲಿ ಒಂದೇ ರೀತಿ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಹೇಗೆ ಒಂದೇ ರೀತಿಯಲ್ಲಿ ಅಂದ್ರೆ ನಾಟಕ ಮತ್ತು ಸಿನಿಮಾಗಳಲ್ಲಿ ದೈವನರ್ತನ ಸೇವೆಯನ್ನ ನಾವು ಗಮನಿಸಿರ್ತೀವಿ, ಅಲ್ಲಿ ಕೆಲವೊಂದು ವಿರೋಧಗಳು ಕೇಳಿ ಬರೋದಿಲ್ಲ. ಹಾಗೆ ಇದನ್ನು ಕೂಡ ಕೆಲವೊಂದು ದೈವನರ್ತಕರು ಮುಚ್ಚಿ ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ ಅಂತ ಹೇಳಿ. ದೈವನರ್ತಕರು ಅವ್ರು ಯಾರಂತ ಹೇಳಿದ್ರೆ ಯಾರು ತಪ್ಪು ಕ್ರಮದಲ್ಲಿ ಮಾಡ್ತಾರೆ ಅವರು ಮಾತ್ರ ಮುಚ್ಚಿ ಹಾಕ್ತಾರೆ. ನಾನು ಇದನ್ನ ಹೇಳುವಾಗ ಯಾವೊಬ್ಬ ದೈವನರ್ತಕ ಸಹ ನೀನು ಹೇಳುದು ತಪ್ಪು ಅಂತ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ ಅವರಿಗೆ ಅದು ಸರಿ ಅಂತ ಕಂಡಿದ್ದಕ್ಕೆ ಅವರು ಹೇಳಿಲ್ಲ. ನನಗೆಲ್ಲರೂ ಹೇಳಿದ್ದು ಅಷ್ಟೇ, ನಮಗೆ ಅದನ್ನು ಹೇಳುವ ಸಾಮರ್ಥ್ಯ ಇಲ್ಲ, ನೀನು ಹೇಳಿದ್ಯಲ್ಲ ಅಷ್ಟು ಸಾಕಂತ ಹೇಳಿದ್ದಾರೆ ಅವರು. ನನಗೆ ಅದನ್ನೇ ಹೇಳಿದ್ದು, ನೀನು ಹೇಳಿದ್ಯಲ್ಲ. ನನಗೆ ಒಂದು ಮಾತು ಹೇಳಿದ್ದಾರೆ ಮಾತ್ರ. ನಾನು ಅವತ್ತು ಬೆಳಿಗ್ಗೆ ಸಹ ನಮ್ಮಲ್ಲಿ ಹಿರಿಯರ ಹತ್ರ ನಾನು ಮಾತಾಡಿ ಅಲ್ಲಿ ಹೋಗಿ ಪ್ರೆಸ್ ಮೀಟಿಗೆ ಹೋಗಿ ಕೂತಿದ್ದೇನೆ. ಅವಾಗ ಸಹ ಹೇಳಿದ್ದು, ರತಿ ಜಾಗ್ರತೆ, ಸ್ವಲ್ಪ ಜಾಗ್ರತೆಯಾಗಿ ನೀನು ಮಾಡುವ ಒಳ್ಳೆ ಕೆಲಸ ಇದು, ನಮ್ಮದೆಲ್ಲ ನಿನಗೆ ಸಪೋರ್ಟ್ ಇದೆ, ಆದ್ರೆ ನಾವು ಅಲ್ಲಿ ಬರ್ಲಿಕ್ಕೆ ಆಗುದಿಲ್ಲ, ಆದ್ರೆ ಸ್ವಲ್ಪ ಜಾಗ್ರತೆ ಅಮ್ಮ ಅಂತ ನನಗೆ ಹೇಳಿದ್ದಾರೆ. ತಮ್ಮ ಹಿರಿಯರು ಅಂದ್ರೆ ಈ ಸಮುದಾಯದ ಹಿರಿಯರು ಈ ವಿಚಾರವನ್ನು ತಮ್ಮ ಬಳಿ ಹೇಳಿದ್ದಾರೆ. ಅಂದ್ರೆ ತಾವು ವಿರೋಧಿಸ್ತಾ ಇರುವಂತಹ ವಿಚಾರ ಸರಿಯಾಗಿದೆ ಅನ್ನುವಂಥದ್ದನ್ನ ಅವರು ಕೂಡ ಮಾರ್ಗದರ್ಶನ ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ಒಪ್ಕೊಂಡಿದ್ದಾರೆ. ಸೊ ಸಮುದಾಯದ ಹಿರಿಯರು ಮತ್ತು ಇದರ ಕುರಿತಾಗಿ ಅರಿವುಳ್ಳವರು ಕೂಡ ಇದನ್ನ ಒಪ್ಪುತ್ತಾ ಇದ್ದಾರೆ. ಬಟ್ ಅವರು ಹೇಳಿದ್ದು ಒಂದೇ, ನಾಳೆ ಅವ್ರು ಹೇಳ್ತಾರೆ ಯಾರ್ಯಾರು ಬಂದು ಕಟ್ಟಿದ್ರೆ ನಾಳೆ ನಮ್ಮ ಮಕ್ಕಳಿಗೆ ನಾವು ಏನನ್ನು ಕೊಡುವುದು? ಖಂಡಿತ ನಮ್ಮದೊಂದು ಸಂಸ್ಕಾರ ಇದೆಯಲ್ಲ ಸರ್, ಅದನ್ನು ಯಾವ್ದಾವ್ದು ಅದಕ್ಕೆ ಹಂಚಿ ಹೋದ್ರೆ ನಾಳೆ ನಮ್ಮ ಮಕ್ಕಳಿಗೆ ನಾವು ಏನ್ ಕೊಡುದು? ನಾಳೆ ಅವರದ ಅನ್ನದ ತುತ್ತಿನ ಬಗ್ಗೆ ಯಾರು ಮಾತಾಡ್ತಾರೆ? ನಮಗೆ ಕುಲಕಸುಬು ಮಾಡದೆ ಎಷ್ಟೇ ದೊಡ್ಡ ಕೆಲಸಕ್ಕೆ ಹೋದ್ರು ಸಹ, ನಮಗೆ ಎಷ್ಟೇ ದೊಡ್ಡ ಹುದ್ದೆಯಲ್ಲಿ ಇದ್ರು ಸಹ ನಮಗೆ ಕುಲಕಸುಬು ಮಾಡದೆ ಬೇರೆ ವಿಧಿ ಇಲ್ಲ. ನಾವೀಗ ಪ್ರಸ್ತುತ ನಾವು ಅನುಭವಿಸ್ತಾ ಇದ್ದೇವೆ ಅದನ್ನು. ಅಂಥದ್ರಲ್ಲಿ ನಾಳೆ ನಿಜವಾಗಿ ಪರಂಪರೆಯಲ್ಲಿ ಬಂದಂತಹ ಪಂಬದರಿಗೆ ನಾಳೆ ಒಂದು ಮಾಗಣಿಯಲ್ಲಿ ಕಟ್ಲಿಕ್ಕೆ ನೇಮ ಇಲ್ಲ ಅಂತ ಹೇಳಿದ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಅವರ ದುಃಖವನ್ನು ಕೇಳುವವರು ಯಾರು? ಈ ಚಿಪ್ಪಾರು ಗಣೇಶ ಮಾಡಿದಂತ ಎಡವಟ್ಟು ಎಷ್ಟಂತ ಹೇಳಿದ್ರೆ, ಯಾರಾದ್ರೂ ಹುಷಾರಿಲ್ಲ ಅಂತ ಹೇಳಿ ಈ ಸಲ ಬಂದೊಂದು ನೇಮ ಕಟ್ಟ ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ ಅದು ನೇಮವೇ ಇಲ್ಲ. ನೆಕ್ಸ್ಟ್ ನಮಗಿಲ್ಲ ನೇಮ. ಯಾಕೆ ಅಂತ ಹೇಳಿದ್ರೆ ಅದು ಅವರು ನಮ್ಮನ್ನ ಶೆಟ್ರು ನನ್ನನ್ನು ಕರೆದು ನೀನೇ ಕಟ್ಟಬೇಕಂತ ಹೇಳಿದ್ರು ಅಂತ ಕಿತ್ಕೊಂಡಂತಹ ಅಜಲುಗಳೇ ಚಿಪ್ಪಾರು ಗಣೇಶನ ಕೈಯಲ್ಲಿ ಇರುವುದು ಬಿಟ್ರೆ ಸ್ವಂತದಾದ ಒಂದೇ ಒಂದು ಅಜಲು ಚಿಪ್ಪಾರು ಗಣೇಶನ ಕೈಯಲ್ಲಿ ಇಲ್ಲ. ಇದೆ ಅಂತ ಹೇಳಿದ್ರೆ ನಾವು ನಮ್ಮ ಕಸುಬನ್ನೇ ಬಿಡ್ತೇವೆ ನಾವು. ಇಷ್ಟಿಷ್ಟು ಮಟ್ಟಿಗೆ ಒಂದೆರಡೆಲ್ಲ ಮಾಡಿದ ತಪ್ಪುಗಳು, ಆದ್ರೆ ಯಾರೂ ಇದಕ್ಕೆ ಬಾಯಿ ತೆರೆಯಿಲ್ಲ. ಯಾಕಂತ ಹೇಳಿದ್ರೆ ನಮ್ಮದೇ ಜಾತಿಯವ, ನಮ್ಮದೇ ಕಸುಬು ಮಾಡುವವ, ಹಾಗಾಗಿ ನಾವು ಮಾತಾಡಬಾರ್ದು ಅಂತ ಹೇಳಿ ನಮ್ಮ ಸಮುದಾಯದವರು ಎಲ್ಲರೂ ಅವನ್ನ ಎಂತ ಹೇಳ್ತಾರೆ ಸಹಿಸ್ಕೊಂಡು ಬಂದಿದ್ದಾರೆ. ಅಲ್ಲ, ತಾವೀಗ ಸಂಶೋಧನಾ ವೃತ್ತಿಯನ್ನ ಮಾಡ್ತಾ ಇದ್ದಾರೆ ಮೇಡಮ್ ರತಿ. ಈಗ ಗಣೇಶ್ ಪಂಬದವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ 1ರ ತಾರೀಕಿನಂದು ಆಗಿರುವಂತಹ ಘಟನೆಯನ್ನ ಒಂದು ಉದಾಹರಣೆಯಾಗಿ ತೆಗೆದುಕೊಳ್ತಾ ಇದ್ದೀರಾ. ನಮ್ಮ ಸಮುದಾಯದಲ್ಲೂ ಕೂಡ ಇಂತಹ ಘಟನೆ ನಡೀತಾ ಇದೆ ಅನ್ನುವಂತಹ ವಿರೋಧವನ್ನು ಕೂಡ ಮಾಡ್ತಾ ಇದ್ದಾರೆ. ಬೇರೆ ಇನ್ನಿತರ ಪಂಬದರು ಕೂಡ ಇದೇ ರೀತಿಯಾದಂತಹ ಅಂದ್ರೆ ಬದಲಾಗಿರುವಂತಹ ಜಾತಿ ವ್ಯವಸ್ಥೆಯಲ್ಲೂ ಕೂಡ ದೈವನರ್ತನ ಸೇವೆ ಮಾಡ್ತಾ ಇದ್ದಾರೆ. ಅಲ್ಲಿ ದೊಡ್ಡ ವಿಡಂಬನೆ ಏನಾಗಿದ್ರು ಅಂತ ಹೇಳಿದ್ರೆ, ನಮ್ಮ ದೈವಾರಾಧನೆ ಆಗಾಗಬಾರದು, ಸ್ಟೇಜ್ ಅಲ್ಲಿ ಹೋಗ್ಬಾರ್ದು, ಪಿಕ್ಚರ್ ಅಲ್ಲಿ ಬರಬಾರ್ದು ಅಂತ ಬೊಬ್ಬೆ ಹೊಡೆಯುವವರೇ ಈಗ ಸಿಕ್ಕಾಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಸಹ ಮದುವೆ ಆದದ್ದು ಅನ್ಯ ಜಾತಿಯ ಹುಡುಗಿಯನ್ನೇ.
ಓಕೆ ಓಕೆ ಅವರಿಗೆ ಹುಟ್ಟಿದ ಮಕ್ಕಳಿಗೆ ಸಹ ನಾಳೆ ಈ ಕಸಬು ಬರುವುದಿಲ್ಲ. ಅದು ಈಗ ಗಣೇಶ್ ಕಂಬದವರ ಹೆಸರನ್ನು ಮಾತ್ರ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀರಾ? ಮಿಕ್ಕವರ ಹೆಸರುಗಳನ್ನ ಯಾಕೆ ಎಲ್ಲೂ ಕೂಡ ಮಧ್ಯಮಗೋಷ್ಠಿಯಲ್ಲೂ ಕೂಡ ಅವರ ಹೆಸರು ಅವರ ಅಂತಹ ಒಂದು ಸನ್ನಿವೇಶಕ್ಕೆ ಬಂದ್ರೆ ಅವರ ಹೆಸರನ್ನು ಸಹ ಪ್ರಸ್ತಾವಿಸುವುದೇ ನಾವು. ಅದಕ್ಕೇನು ಹಿಂಜರಿಕೆ ಏನಿಲ್ಲ. ಓಕೆ ಓಕೆ, ಅದಕ್ಕೇನು ಹಿಂಜರಿಕೆ ಇಲ್ಲ. ಸಿಕ್ಕಿದೀಗ ಪ್ರಸ್ತುತವಾಗಿ ಸಿಕ್ಕಿರುವಂತದ್ದು ನಮ್ಮ ಕಣ್ಣಿಗೆ ಬಿದ್ದಿರುವಂತದ್ದು ಚಿಪ್ಪಾರು ಗಣೇಶ ಪಂಬದ ಮಾಡಿದಂತ ಈ ಒಂದು ಕೆಲಸ. ಇದು ನಮ್ಮ ಕಣ್ಣಿಗೆ ಬಿದ್ದಿದೆ, ಇದನ್ನು ನಾವು ಖಂಡಿಸಿದ್ದೇವೆ, ಜನರಿಗೆ ತಿಳಿಸಿದ್ದೇವೆ. ಇನ್ನು ಜನರಿಗೆ ಬಿಟ್ಟದ್ದು, ನಾವು ಮತ್ತೆ ಹೆಚ್ಚು ಮಾತಾಡ್ಲಿಕ್ಕೆ ಏನು ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ದೈವ ಅನ್ನೋದು ನಮ್ಮದೊಬ್ಬರ ಅದು ಸ್ವಂತ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ. ಅದು 10 ಜನರಿಗೆ ಸಂಬಂಧಪಟ್ಟದ್ದು. ಅದು ಮುಖ್ಯವಾಗಿ ಜನರಿಗೆ ಸಂಬಂಧಪಟ್ಟದ್ದು, ಭಕ್ತರಿಗೆ. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅವರಿಗೆ ಬಿಟ್ಟದ್ದು. ಎಸ್. ಸೊ ತಮ್ಮ ಪ್ರಕಾರ ಮುಂದಿನ ನಿರ್ಧಾರ ದೈವ ನೇಮೋತ್ಸವ ನಡೆಸುವಂತಹ ಸಂಘಟಕರು ಅಥವಾ ಗುತ್ತಿನ ಮನೆಯವರಿಗೆ ಬಿಟ್ಟಿರುವಂತಹ ವಿಚಾರ, ಅವರಿಗೆ ಬಿಟ್ಟದ್ದು. ನಾವು ಮಾತಾಡುದೇ ಇಲ್ಲ. ಅವರು ಅವನ ದೈವ ನರ್ತಕರನ್ನು ಕರೆಯುವಾಗ ಸ್ವಲ್ಪ ವಿಚಾರಿಸಬೇಕು. ನೋಡು, ನಿನ್ನ ಯಾರು, ಜನ ಯಾರು, ನೀನು ಯಾರ ಮಗ, ನಿನಗೆ ಪರಂಪರೆ ಏನು? ನಮ್ಮಲ್ಲಿ ಪರಂಪರೆ ಇದೆ ಸರ್, ನಮ್ಮಲ್ಲಿ ಕಟ್ಟುವವರಿಗೆ ಪರಂಪರೆ ಇದೆ. ಆ ಪರಂಪರೆಯ ಬಗ್ಗೆ ಸ್ವಲ್ಪ ವಿಚಾರಿಸಬೇಕು ಇವರು. ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಂತಹ ಪಂಬದರನ್ನು ಮತ್ತೆ ತಳುಕು ಬಳುಕಿದ್ದ ಪಂಬದರನ್ನು ತಂದು ನೇಮ ಕಟ್ಟಿಸುವುದಲ್ಲ. ಸ್ವಲ್ಪ ನೋಡ್ಕೋಬೇಕು, ಅವರ ಬಗ್ಗೆ ವಿಚಾರಿಸಬೇಕು. ಇವರು ಯಾರು, ಇವರ ಹಿನ್ನೆಲೆ ಏನು, ಅದರ ಬಗ್ಗೆ ವಿಚಾರಿಸಬೇಕು. ವಿಚಾರಿಸಿ ಕಟ್ಟಿಸ್ಬೇಕು. ಇದು ಬೆಳಿಗ್ಗೆ ಎದ್ದು ದೈವ ಕಟ್ಟುವವನ ಮನೆಯಲ್ಲಿ ಜ್ಯೋತಿಷ ಪ್ರಶ್ನೆಗೆ ಹೋದ್ರೆ ಅವನು ಯಾರಂತ ಹೇಗೆ ಇವರು ಇದು ಮಾಡ್ತಾರೆ? ಅಲ್ಲ, ಮುಂಚೆ ಒಂದು ಚರ್ಚೆ ಬಂದಿತ್ತು ಮೇಡಮ್. ಅಂದ್ರೆ ಈ ದೈವಾರಾಧನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಖಿತವಾಗಿ ಬರೆದಿಡುವಂತಹ ಕಾನೂನುಗಳಿಲ್ಲ. ಅದು ಮೌಖಿಕವಾಗಿ ಅನೇಕ ವರ್ಷಗಳ, ಅನೇಕ ತಲೆಮಾರುಗಳಿಂದ ಬಂದಿರುವಂತಹ ಆಚರಣೆ. ಹಾಗಾಗಿ ಒಂದೊಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ದೈವಾರಾಧನೆಯ ಆಚರಣೆಗಳು, ಸಂಪ್ರದಾಯಗಳು ಸ್ವಲ್ಪ ಬದಲಾವಣೆ ಆಗುತ್ತೆ, ಅದರಲ್ಲಿ ಅದನ್ನು ಹೊಂದಿಕೊಳ್ಳಬೇಕಾಗುತ್ತೆ ಅನ್ನುವಂಥದ್ದನ್ನು ಅನೇಕ ದೈವ ನರ್ತಕರು ಕೂಡ ಈ ವೇದಿಕೆಯಲ್ಲಿ ಹೇಳಿದ್ದಿದೆ. ಅಂದ್ರೆ ಲಿಖಿತವಾಗಿರುವಂಥದ್ದಲ್ಲ, ಅದು ಮೌಖಿಕವಾಗಿ ಬಂದಿರುವಂಥದ್ದು. ಹಾಗಾಗಿ ಈ ದೈವ ನರ್ತನ ಮಾಡುವಂತಹ ನರ್ತಕನಲ್ಲೂ ಕೂಡ ಇದೇ ರೀತಿಯಾಗಿ ಮೌಖಿಕವಾಗಿರುವಂತಹ ನಿಯಮಗಳಿಲ್ಲದೆ, ಲಿಖಿತವಾಗಿರುವಂತಹ ನಿಯಮಗಳಿಲ್ಲದೆ ಈ ರೀತಿಯಾದಂತಹ ಬದಲಾವಣೆ ಆದ್ರೆ ತಪ್ಪಿದ್ಯಾ ಅಂತ? ಸರ್, ಒಂದು ವಿಷಯ ಅಂತ ಹೇಳಿದ್ರೆ, ದೈವಾರಾಧನೆ ಅನ್ನೋದು ಅದು ಹಿರಿಯರ ಒಂದು ಹಾಕಿದ ಚೌಕಟ್ಟೊಳಗೆ ಇಷ್ಟು ವರ್ಷಗಳು ನಡ್ಕೊಂಡು ಬಂದಿದೆಯಾ? ಬದಲಾವಣೆಗಳಾಗಿದೆ. ಯಾವುದಂತ ಹೇಳಿದ್ರೆ, ಅದನ್ನು ಅತಿಯಾಗಿ ಅದನ್ನು ಪಾಲನೆ ಮಾಡ್ಲಿಕ್ಕೆ ಆಗುವುದೇ ಇಲ್ಲ ಅಂತಂದಾಗ ಬದಲಾವಣೆಗಳಾಗಿದೆ. ನರ್ತನ ವಿಷಯದಲ್ಲಿ ಹಾಗೇನಿಲ್ಲಲ್ಲ. ನಮ್ಮಲ್ಲಿ ಪಂಬದರ ಸಮುದಾಯದಲ್ಲಿ ದೈವ ನರ್ತಕರು ಎಷ್ಟು ಒಳ್ಳೆ ನರ್ತಕರಿದ್ದಾರೆ, ಎಷ್ಟು ಒಳ್ಳೆ ನರ್ತಕರಿದ್ದಾರೆ. ಯಾಕೆ ಅವರನ್ನು ಬಿಟ್ಟು ಇಂಥವರನ್ನ ಯಾಕೆ ಕಟ್ಟಿಸ್ತಾರೆ? ಅವರಿಗೆ ಅವಕಾಶ ಕೊಡ್ಲಿ ಅಲ್ಲ. ನಮ್ಮ ಮಕ್ಕಳಲ್ಲಿ ಕೆಲವರು ಬೆಳಿಗ್ಗೆ ಸ್ಕೂಲಿಗೆ ಹೋಗಿ, ಕಾಲೇಜಿಗೆ ಹೋಗಿ, ರಾತ್ರಿ ದೈವ ನರ್ತನ ಮಾಡುವವರಿದ್ದಾರೆ. ಯಾಕೆ ಮಾಡ್ತಾರೆ ಅವರು? ನಮ್ಮ ಕುಲಕಸು ಉಳಿಬೇಕಂತಲ್ವಾ ಮಕ್ಕಳು ಬರುವುದು. ಬದಲಾವಣೆ ಸಹಜ. ಕೊನೆಯದಾಗಿ ತಮ್ಮ ಬೇಡಿಕೆ ಏನಿರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನನಗೆ ಅಂತ ಹೇಳಿದ್ರೆ, ಯಾವುದೇ ಒಂದು ದೈವ ನರ್ತಕನನ್ನು ಆಯ್ಕೆ ಮಾಡುವಾಗ ಆ ಜಾಗಕ್ಕೆ ಸಂಬಂಧಪಟ್ಟವರು ದಯವಿಟ್ಟು ಇದನ್ನು ಪರಿಶೀಲಿಸಬೇಕು. ಅವನು ನಿಜವಾಗಿ ಪಂಬದನ ಅಥವಾ ಬೇರೆ ದೈವ ನರ್ತಕರಿದ್ರೆ ಅವರ ಹಿನ್ನೆಲೆ ಏನು, ಅವರಿಗೆ ತಂದೆ ತಾಯಿಯ ಎರಡೂ ಕಡೆಯಿಂದ ಒಂದು ಪರಂಪರೆಯನ್ನು ಅವರು ನೋಡ್ಬೇಕು, ಒಂದು ವಿಷಯ. ಎರಡನೇದಾಗಿ ಏನಂತ ಹೇಳಿದ್ರೆ, ಅವರು ಮುಖ್ಯವಾಗಿ ಈ ವಿಷಯದ ಕುರಿತಂತೆ ಸ್ವಲ್ಪ ಗಮನ ಹರಿಸ್ಬೇಕು. ಅವರು ವಿಡಿಯೋಗ್ರಫಿ ಮಾಡಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂತ ಎಲ್ಲ ಹೇಳ್ತಾರೆ. ಮತ್ತೆ ಇನ್ನೊಂದಂತ ಹೇಳಿದ್ರೆ, ಪ್ರತಿ ಪಂಬದನಿಗೆ ಒಂದು ಒತ್ತಡವನ್ನು ಹೇರುವಂತದ್ದು, ನೇಮ ಗರ್ದಾಗ್ಬೇಕು ಅಂತ ಹೇಳಿ. ಅದು ಪಂಬದನಿಗೆ ಸಹ ಒತ್ತಡವೇ, ಕಟ್ಟುವ ದೈವ ನರ್ತಕನಿಗೆ ಸಹ ಒತ್ತಡವೇ ಅದು. ಯಾಕಂತ ಹೇಳಿದ್ರೆ, ಒಂದು ಹಂತದವರೆಗೆ ಅವನು ಕುಣಿಬಹುದು, ಆದ್ರೆ ಮತ್ತೆ ಒಂದು ವಯಸ್ಸಾದ್ಮೇಲೆ ಆಗುತ್ತಾ? ಇದು ರಿಷಬ್ ಶೆಟ್ಟಿ ಸರ ಬೊಬ್ಬೆ ಹಿಡಿಬೇಕು, ಅವರ ತರ ಕುಣಿಬೇಕಂತ ಹೇಳಿದ್ರೆ ಪಾಪ ಯಾವ ನರ್ತಕನಿಗೆ ಆತರ ಆಗುತ್ತೆ? ಅಂತ ಸಂದರ್ಭದಲ್ಲಿ ಇಂಥ ಚಿಕ್ಕ ಹುಡುಗರನ್ನು ಆಯ್ಕೆ ಮಾಡಿಕೊಂಡವರು ಹೋಗ್ತಾರೆ, ಒಂದು ವಿಷಯ. ಎರಡನೇದು, ಈ ಮಕ್ಕಳು ಸಹ ಅಷ್ಟೇ ಆದಾಯದ ಆಸೆಗೆ ಹೋಗಿರ್ಬಹುದು, ಅದನ್ನ ನಾವು ಸಹ ತಪ್ಪಂತ ಹೇಳಿಕ್ಕೆ ಆಗಿರುದಿಲ್ಲ. ಹಾಗಾಗಿ ಇದನ್ನ ನೇಮ ಕಟ್ಟಿಸುವವರದ್ದು ಒಂದು ದೊಡ್ಡ ಜವಾಬ್ದಾರಿ ಅಂತ ಹೇಳಿದ್ರೆ ಅದನ್ನ ನೋಡ್ಕೋಬೇಕು ಅವರು. ಮತ್ತೆ ಅವರ ದೈವ ಏನಂತ ಅವರಿಗೆ ಗೊತ್ತಿದೆ ಅಲ್ಲ, ಅವರದ್ದು ದೈವ ಶಾಂತಮೂರ್ತಿಯ ಏನಂತ ಹೇಳಿ ಅರ್ಥ ಮಾಡ್ಕೊಬೇಕು ಅವರು. ಮತ್ತೆ ದೈವರತಕರಿಗೆ ಆತರ ಹೇಳ್ಬೇಕು, ನೇಮ ಗರ್ದು ಮಾಡು, ತುಂಬಾ ಸಂಬಳ, 5 ಜನ ಇದ್ದಾರೆ ಅಂತಾರೆ, ಆತರ ಎಲ್ಲ ಒತ್ತಡ ಹೇರ್ಬಾರ್ದು. ಇಷ್ಟು ಗಂಟೆ ಒಳಗೆ ಆಗಿ ಇಷ್ಟು ಗಂಟೆ ಒಳಗೆ ಅದು ಮುಗಿಬೇಕು ಅಂತ ಇದ್ರೆ ಇವರು ನೇಮ ಮಾಡಿಸುದು ಯಾಕೆ? ಆತರ ಒತ್ತಡಗಳನ್ನು ಯಾಕೆ ಹೇರುವುದು? ಏನಾಗುತ್ತೆ? ಆತರ ಒತ್ತಡಗಳನ್ನು ಹೇರಿದಾಗ್ಲೇ ಇಂಥದೆಲ್ಲ ಅವಾಂತರಗಳು ಆಗುವಂತದ್ದು. ಥ್ಯಾಂಕ್ ಯು ಮೇಡಮ್, ತಮ್ಮ ಹೊತ್ತಿನ ಸಮಯವನ್ನ ನಮ್ಮ ಜೊತೆ ಮೀಸಲಿಟ್ಟಿರೋದಕ್ಕೆ ಥ್ಯಾಂಕ್ ಯು. ಸೊ ರತಿ ಮೇಡಮ್ ಅವರ ಕೆಲವೊಂದು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ರು, ಯಾವ ಕಾರಣಕ್ಕೋಸ್ಕರ ನಮ್ಮ ವಿರೋಧ ಇದೆ ಅಂತ ಹೇಳಿ. ಅವರ ಹಿರಿಯರು ಕೂಡ ಇದನ್ನು ಒಪ್ಪಿಕೊಳ್ತಾ ಇದ್ದಾರೆ. ಸಮುದಾಯದ ಹಿರಿಯರು ಕೂಡ, ಅದು ಪಂಬದಾಗಿರ್ಬೋದು, ಪರವಾಗಿರ್ಬೋದು, ನಲಿಕೆ ಸಮುದಾಯದ ಹಿರಿಯರು ಕೂಡ ಈ ವಿಚಾರವನ್ನು ಒಪ್ಪಿಕೊಳ್ತಾ ಇದ್ದಾರೆ. ಆದರೆ ಬಹಿರಂಗವಾಗಿ ಈ ವಿಚಾರವನ್ನು ಸಮಾಜದ ಮುಂದೆ ಇಡುವುದಕ್ಕೆ ಅವರುಗಳು ಕೂಡ ಹೆದರ್ತಾ ಇರುವಂಥದ್ದು. ಅಂದರೆ ಅವರ ಸಮಾಜದ ಒಳಗಿರುವಂಥ ಕೆಲವೊಂದು ನ್ಯೂನ್ಯತೆಗಳಾಗಿರ್ಬೋದು, ಅದನ್ನು ಸರಿಪಡಿಸಿಕೊಳ್ಳಬೇಕು ಅನ್ನುವಂಥ ಆಸೆಗಳು ಅವರಲ್ಲೂ ಕೂಡ ಇದೆ. ಬಟ್ ಇದು
ದೈವಾರಾಧಕರು ಅನ್ನುವಂಥದ್ದು, ಐ ಮೀನ್ ದೈವ ನರ್ತಕರು ಅನ್ನುವಂಥದ್ದು ಅದೊಂದು ಸಮುದಾಯ. ಆದರೆ ದೈವಾರಾಧನೆ ಅನ್ನುವಂಥದ್ದು ಇಡೀ ಸಮಾಜ. ಸಮುದಾಯದಿಂದ ಸಮಾಜ ಹಾಳಾಗಬಾರದು ಅನ್ನುವಂಥ ಒಂದು ಕಲ್ಪನೆ ಅವರದ್ದು ಉತ್ತಮವಾಗಿರೋದು. ಬಟ್ ಅದರಲ್ಲೇ ಇರುವಂತಹ ಹಿರಿಯರು ಈ ಕುರಿತಾಗಿ ಎಚ್ಚೆತ್ತುಕೊಂಡು ಮುಂದಿನ ನಿರ್ಧಾರವನ್ನು ಮಾಡಿದರೆ ಒಳಿತು ಅನ್ನುವಂಥದ್ದು ನಮ್ಮದು ಕೂಡ ಒಂದು ವಿನಂತಿ.